ನಮ್ಮ ಆತ್ಮೀಯರು ಮಕ್ಕಳನ್ನ ಅಭಿನಂದಿಸ್ತಾ ಇದ್ದಾರೆ. ಥರ್ಡ್ ಪ್ಲೇಸ್ ಆಸ್ಟಿನ್ ಶರಣ್. ಯಾರು ಆಸ್ಟಿನ್ ಶರಣ್? ಫೋರ್ತ್ ಯಾರು? ಅಲ್ಲಿಂದ ಇಬ್ಬರು ಫ್ಲಾಗ್ ಮಾಡಿದ್ದು ವಿನಂತಿ ಮತ್ತು ಯಾವುದೇ ಸಿಆರ್ಪಿಯಿಂದ ಮುಖ್ಯವಾಗಿ ರಾಜ್ಯ ನಾಯಕರು, ಕೊನೆಯ ಪದವಿ ಪ್ರೌಢಶಾಲೆಯ ಮುಖ್ಯ ಗುರುಗಳು, ದೈಹಿಕ ಶಿಕ್ಷಣ ಶಿಕ್ಷಕರು ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿದ್ರು. ಅವರಿಗೂ ಅಭಿನಂದನೆಗಳು. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಮ್ಮ ಸಂಘಟಕರ ಪರವಾಗಿ ಧನ್ಯವಾದಗಳು. ಇದೀಗ ನಿಲಿಕಾಯಿಸಲಿದ್ದಾರೆ. ಸಮಾರಂಭಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತೇವೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ವೇದಿಕೆ ಇರಲಿ. Under 17 girls first place Uchilabari English Medium School Uchilabari English Medium School under 17 15 ವರ್ಷ ಈಗಿನ ಭಾರತೀಯ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನವನ್ನು ಆನಂದಾಶ ತೃತೀಯ ಸ್ಥಾನವನ್ನು ವಿಶ್ವಮಂಗಲ ಕುಮಾರ್ಜಿ, ಚತುರ್ಥ ಸ್ಥಾನವನ್ನು ಸರ್ಕಾರಿ ಪ್ರದೇಶದಲ್ಲಿ ಪಡೆದುಕೊಂಡಿದ್ದಾರೆ. ಇವರು ಮುಖ್ಯ ಅತಿಥಿಗಳಿಂದ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಫಸ್ಟ್ ಆನಂದಾಶ್ರಮ ಕೊಟ್ಟುಕೊಂಡು ವಿಡಿಯೋ ಆಚೆ ಧನ್ಯವಾದಗಳು. ಮುಂದೆ ವಿಶ್ವಮಂಗಲ ಗುಣಜಿ. ಆಯ್ತು ವಿಶ್ವಮಂಗಲ. ಆಯ್ತು. ನೆಕ್ಸ್ಟ್ ದೊಡ್ಡಗಟ್ಟ ಮಧ್ಯದಲ್ಲಿ ಮತ್ತೆ ತಗೊಳ್ಳಿ. ಫೋರ್ತ್ ಪ್ಲೇಸ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್, ವೈಯಕ್ತಿಕ ಚಾಂಪಿಯನ್ಶಿಪ್ ಅಂದ್ರೆ 17 ಗರ್ಲ್ಸ್ ಫಸ್ಟ್ ಸುಮಾರು 13 ಅಂಕಗಳೊಂದಿಗೆ ಅಧ್ಯಕ್ಷರು ವೈಯಕ್ತಿಕ ಚಾಂಪಿಯನ್ಶಿಪ್ ಜಿಲ್ಲಾ ಅಧ್ಯಕ್ಷರೊಂದಿಗೆ ಗೌರವಿಸಬೇಕು ವಿನಂತಿ ಮಾಡ್ತೇವೆ. ನಿಖಿತಾ ಆಂಗ್ಲ ಮಾಧ್ಯಮ 14 ವರ್ಷ ಎನ್ನಿತೆಗಿನ ಬಾಲಕರು ಬರೆದ ನಿಖಿತಾ ಕಾಯಮಲ್ ಆಂಗ್ಲ ಮಾಧ್ಯಮ ಶಾಲೆ ಕೋಟಕರು ಅವರಿಗೆ ಕಾರ್ಯದರ್ಶಿಗಳು ನಿಖಿತಾ ಇವರಿಗೆ ಕಾರ್ಯದರ್ಶಿಗಳು ಗೌರವಿಸ್ತಾ ಇದ್ದಾರೆ. ಮೊಹಮ್ಮದ್ ಅಕಿ ಇನ್ಶಾದ್ ಮೋಹನ್ದಾಸ್ ರೈಗಳು ಶ್ರೀತ ಮೋಹನ್ದಾಸ್ ರೈ ಚಾಂಪಿಯನ್ಶಿಪ್. ಮೊಹಮ್ಮದ್ ಅಕೀಲ್ ಇನ್ಶಾದ್ ಫೆಡ ಆಂಗ್ಲ ಮಾಧ್ಯಮ ಶಾಲೆ ತಲಪಾಡಿ ಇಂಡಿವಿಜುವಲ್ ಚಾಂಪಿಯನ್ಶಿಪ್. ಇವರಿಗೆ ರೂಪೇಶ್ ಅವರು ಇವರಿಗೆ ಭಗವತಿ ಉಜ್ವಲ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವಂದನೆಗಳು. ರೇಖಾಶ್ರೀ ಅವರು ಭಗವತಿ ಉಜ್ವಲ
ರೋಹಿತಾಶಿ ಅವರು ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸ್ತಾ ಇದ್ದಾರೆ. ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫ್ರಮ್ ಸೆಬಾಸ್ಟಿಯನ್ ಬನ್ನಿ ಇದಾಗಿ. ಓಕೆ, ಫೋರ್ತ್ ನವರು ಮೆಡ್ಲ್ ಇಲ್ಲಿ ತಗೊಳ್ಳಿ. ಫೋರ್ತ್ ಬಂದವರು ಮೆಡ್ಲ್ ಮಾತ್ರ ಇಲ್ಲಿ ತಗೊಳ್ಳಿ. ಚೇತನ್ ಅವರು ನೀಡಿ ಗೌರವಿಸಬೇಕು. ಚೇತನ್ ಅವರು ಥರ್ಡ್ ಪ್ಲೇಸ್ ಸೈನ್ಸ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ. ನೆಕ್ಸ್ಟ್ ಅಂದ್ರೆ ವಿನಯ್ ಅವರು ಬನ್ನಿ. ವಿನಯ್ ಪಾಪ ಇಲ್ಲಿ ದೈಹಿಕ ಶಿಕ್ಷಕರು ಬಹಳ ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಿ ಈ ಒಂದು ಯಶಸ್ಸಾಗಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಕಷ್ಟಪಟ್ಟಿರುತ್ತಾರೆ. ಉಚ್ಚಿಲಗೋಡಿ ಆಂಗ್ಲ ಮಾಧ್ಯಮ ಶಾಲೆ 17 ವರ್ಷ ಯುವಕರಿಗಿನ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ. ಬನ್ನಿ, ಚಪ್ಪಲಗಟ್ಟಿ ಉಚ್ಚಿಲಗೋಡಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. First place goes to Richard Boy, English Medium School, and the under 17 girls. Second Ananda Sharma. Next Ananda Sharma mukle. Third Vishwamangala. One under 17 boys. Azharatullah under 17 boys. Chakravarti. Azharatullah 17 ವರ್ಷ ಯುವಕರಿಗಿನ ಬಾಲಕರ ವಿಭಾಗದ 4.3 ಮೀಟರ್ ರಿಲೇ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ದ್ವಿತೀಯ ಸೈನ್ಸ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು. ಸೈನ್ಸ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡರ್ 17 ಸೆಕೆಂಡ್ ಪ್ಲೇಸ್ ಗೆದ್ದು ಅಂಡರ್ 7.4 into ಅಂಡರ್ ಸೈನ್ಸ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪೆರ್ಮನೂರು. ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ. ಥರ್ಡ್ ಪ್ಲೇಸ್ ಗೆದ್ದು ಭಗವತಿ. ಮಕ್ಕಳೇ, ಇಲ್ಲಿ ಓಲ್ಡರ್ಸ್ಗೆ ಒಂದು ಜೋರ ಚಪ್ಪಲಿ ತಪ್ಪಿ ವಾಲಿಬಾಲ್ಸ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಿಮಗೆ ನಾಳೆ ಕೋನ್ ತಂದು ಕೊಡ್ತಾರೆ, ಐಸ್ ಕ್ರೀಮ್ ಅಲ್ಲ, ಕೋನ್ ಆಯ್ತಾ. ನಮ್ಮ ಉಚ್ಚಿಲ ಬೋರ್ಡಿನ ಅಧ್ಯಕ್ಷರು ಬರ್ತಾರೆ. ಥರ್ಡ್ ಪ್ಲೇಸ್ ಗೋಸ್ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ. ಭಗವತಿ ಉಚ್ಚಿಲ. ಒಂದು ಹೈಸ್ಕೂಲ್ ಹೆಚ್ಚು ಅವರಿಗೆ ಜೋರ ಚಪ್ಪಲಿ ತಪ್ಪಿ ಮುಖ್ಯೋಪಾಧ್ಯಾಯರು ಮಕ್ಕಳನ್ನ ಅಭಿನಂದಿಸ್ತಾ ಇದ್ದಾರೆ. ಇವತ್ತಿನಿಂದ ಅವರಿಗೆ ಮೆಡಲ್ ದಾಖಲೆ ಮಾಡಿ, ಈಗ ದಾಖಲೆ ಮಾಡಿ. ಇಲ್ಲಿ ಮೆಡಲ್ ತಗೊಳ್ಳುತ್ತೆ, ಕಾಲು ಕಂಚಿನ ಪದಕ. ನಿತ್ಯಾನಂದ ಆಂಗ್ಲ ಮಾಧ್ಯಮ ಶಾಲೆ 4th grade ಚಪ್ಪಲಿ ತಪ್ಪಿ ಅವರು ಬೇಕಾಗಿದ್ದಾರೆ. ಕಾರ್ಮಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೋಟೆ. ಬನ್ನಿ, ಫಸ್ಟ್ ಯಾರು? ಭಗವತಿ. ಚಪ್ಪಲಿ ಭಗವತಿಗೆ ಒಂದು ಚಪ್ಪಾಳೆ ಅಂದರೆ ಕೋಟಿ ಗರ್ಲ್ಸ್ ಪ್ರಥಮ ಸ್ಥಾನವನ್ನು ತಂದು ಪ್ರಥಮ ಶ್ರೇಣಿಯಾಗಿ ಮುರಿಬಂದಿರುವ ಅಭಿನಂದನೆ ವಿದ್ಯಾರ್ಥಿಗಳು. ದ್ವಿತೀಯ ಸ್ಥಾನವನ್ನು ಪಡೆದಂತಹ ಆನಂದಾಶ್ರಮ ಕೋಟೆಗಾರ ಚಪ್ಪಾಳೆ. ಬನ್ನಿ, ರವಿಕರಣ ಚಪ್ಪಾಳೆ ಎಷ್ಟು ಟೈಪ್ ಮಾಡಿದ್ದಾರೆ ಅಂತ ನೋಡಿ, ಟೈಪ್ ಮಾಡಿ ಮಾಲೀಕರು ಅದನ್ನು ನೀವು ಧನ್ಯವಾದಗಳು ಮೇಡಮ್. ಕೋಟೆಕಾರ ಬನ್ನಿ, ಕಾರ್ಮೇಲ್
ಥರ್ಡ್ ಪ್ಲೇಸ್ ಕಾನೂನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೋಟಕ. ಫೋರ್ತ್ ನಿತ್ಯವಾಗಿ ಮೇಲೆ ಬರಬೇಕು. ಫೋರ್ತ್ ಪ್ಲೇಸ್ ಗೋಸ್ ಟು ನಿತ್ಯವಾಗಿ ಇಂಗ್ಲಿಷ್ ಮೀಡಿಯಂ. ರೆಕಾರ್ಡ್ ದಾಖಲೆ ರೂಪಿನವರು ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸುರೇಖಾ ನೀರ್ಪಡಿಸಿ ಮತ್ತು ಬಹಳ ಒಳ್ಳೆಯ ಕೆಲಸ ಲಾಸ್ಟ್ ಕೊನೆ ತನಕ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ರೀತಿಗೆ ಪಾತ್ರರಾದವರು ಇಡೀ ತಂಡ ನಿರ್ವಹಣೆಗಳು ಅವರಿಗೆ ಅಭಿನಂದನೆಗಳು. ಈಗ ಎಲ್ಲರೂ ಪಾತ್ರರಾದಂತಹ ಸಮಗ್ರ ತಂಡ ಪ್ರಶಸ್ತಿ ಅಂಡರ್ 17 ಬಾಯ್ಸ್, ಅಂಡರ್ 17 ಗರ್ಲ್ಸ್, ಅಂಡರ್ 14 ಬಾಯ್ಸ್, ಅಂಡರ್ 14 ಗರ್ಲ್ಸ್. ಆ ಬಾಲಕರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಹಜರತ್ ಆಂಗ್ಲ ಮಾಧ್ಯಮ ಶಾಲೆಯ ಯುವಕ ಹಜರತ್ ಬನ್ನಿ ಯುವಕ ಅಂಡರ್ 17 ಗರ್ಲ್ಸ್ ವಿಶ್ವಕರ್ಮ ಆಂಗ್ಲ ಮಾಧ್ಯಮ ಶಾಲೆ ಗುಣಾಜಿ ಸುಮಾರು 27 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 11 ವರ್ಷಗಳ ಮಟ್ಟಿನ ಬಾಲಕರ ವಿಭಾಗದಲ್ಲಿ ವಿಶ್ವಕರ್ಮ ಆಂಗ್ಲ ಮಾಧ್ಯಮ ಶಾಲೆ ಗುಣಾಜರು 25 ಅಂಕಗಳೊಂದಿಗೆ ಸಮಗ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಂಡರ್ 14 ಬಾಯ್ಸ್, ಅಂಡರ್ 14 ಬಾಯ್ಸ್ ನಿತ್ಯವಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡರ್ 14 ಬಾಯ್ಸ್ ಚಾಂಪಿಯನ್ಶಿಪ್ ನಿತ್ಯವಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದೊಡ್ಡ ಚಪಾತಿ ಬನ್ನಿ ಎಲ್ಲ ಬನ್ನಿ. ನೀನು ಮತ್ತೆ ಎಲ್ಲ ಇದ್ದೀವಿ. ಬೇರೆ ಯಾರು ಬಾಕಿ? 17 ಗರ್ಲ್ಸ್ ಬನ್ನಿ. 4th ಪ್ಲೇಸ್ 17 ಗರ್ಲ್ಸ್. ಮೊಹಮ್ಮದ್ರಿಗೆ ಬನ್ನಿ ಸರ್. ಧನ್ಯವಾದಗಳು. ಸುರೇಖಾ ಮತ್ತು ನಮ್ಮ ಶಾಲಿನಿಯವರು ಉಳ್ಳಾಲ ವಲಯ ಕ್ರೀಡಾಕೂಟದ ಮುಕ್ತಾಯದಂತೆ ಬಂದಿದ್ದೇವೆ. ಬೆಳಿಗ್ಗೆ 8:00 ಸರಿಯಾಗಿ ಪ್ರಾರಂಭವಾದಂತಹ ಪ್ರೌಢಶಾಲಾ ಕ್ರೀಡಾಕೂಟ ಈಗ ಸಾಧಾರಣ 7:30 ಗಂಟೆಗೆ ಮುಕ್ತಾಯ ಸಮಾರೋಪ ಸಮಾರಂಭದಲ್ಲಿ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಕ್ರೀಡಾಕೂಟದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅದು ಮಾಡಬಹುದು. ಉಳ್ಳಾಲ ವಲಯ ಹೋಬಳಿ ಮಟ್ಟದ ಕ್ರೀಡಾಕೂಟ ಮಾಡುವುದು ತುಂಬಾ ಕಷ್ಟ. ಯಾಕೆಂತ ಹೇಳಿದ್ರೆ ಕಡಿಮೆಯಲ್ಲಿ ಒಂದು 800 ಮಕ್ಕಳನ್ನ ಒಟ್ಟು ಸೇರಿಸಿಕೊಂಡು ಮಾಡುವಂತಹ ಕಾರ್ಯಕ್ರಮ. ಆದ್ರೆ ಇಲ್ಲಿ ಅಫಿಷಿಯಲ್ ಕಡಿಮೆ ಇದ್ದ ಕಾರಣ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ತುಂಬಾ ಕಷ್ಟ. ಅಫಿಷಿಯಲ್ ಅಂದ್ರೆ ಡ್ಯೂಟಿ ಮಾಡಲಿಕ್ಕೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದೈಹಿಕ ಶಿಕ್ಷಕರು ಇಲ್ಲದ ಕಾರಣ ಮಾಡಲಿಕ್ಕೆ ತುಂಬಾ ಕಷ್ಟ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಟಿ ಉಚ್ಚಿಲ್, ಕಾರ್ಯದರ್ಶಿಯವರಾದಂತಹ ರಾಜೇಶ್ ಟಿ ಇವರು ವಹಿಸಿದ್ದಾರೆ. ಅವರಿಗೆ ಈ ಹೋಬಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಟಿ ಉಚ್ಚಿಲ್ ಅವರು ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನವನ್ನು ನೀಡಿ ಮಕ್ಕಳಿಗೆ ಆಶೀರ್ವದಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು, ನಮ್ಮ ತಾಲೂಕಿನ ಅಧ್ಯಕ್ಷರು, ಅದೇ ರೀತಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಲಿಲ್ಲಿ ಪಾಯಸ್ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಾಲೂಕಿನ ಕಾರ್ಯದರ್ಶಿಯಾದಂತಹ ಮೋಹನ್ ಸಿಂಗ್ಲಾಲ್ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂಸ್ಥೆಯ ಕೋಶಾಧಿಕಾರಿ, ಶಾಲಾ ಸಂಚಾಲಕರು, ಕಾರ್ಯದರ್ಶಿ ಹಾಗೆ ಎಲ್ಲ ಸದಸ್ಯರು ನಮ್ಮೊಟ್ಟಿಗಿದ್ದಾರೆ. ಎಲ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಈ ಶಾಲೆಯ ಮುಖ್ಯ ಉಪಾಧ್ಯಾಯನಿ ಪೂರ್ಣಿಮಾ ಮೇಡಮ್ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಶಾಲೆಯ ಶಿಕ್ಷಕರು, ಅದೇ ರೀತಿ ದೈಹಿಕ ಶಿಕ್ಷಕರು, ಅದೇ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಮುಂದೆ ತಾವು ನಡೆಯುವಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಅದೇ ರೀತಿ ರಾಜ್ಯ ಮಟ್ಟಕ್ಕೆ ಕೂಡ ಭಾಗವಹಿಸುವಂತಾಗಲಿ.
ರಾಷ್ಟ್ರ ಮಟ್ಟದಲ್ಲಿ ಮುಂದಿನ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಕ್ರೀಡಾ ಪ್ರಜೆಗಳಾಗಿ ದೇಶದ ಹಿರಿಮೆಯನ್ನ ಎತ್ತಿರಿ ಎಂಬುದಾಗಿ ಆಶಿಸುತ್ತಾ ಎಲ್ರಿಗೂ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನ ಅರ್ಪಿಸುತ್ತಾ ಎಲ್ಲರೂ ಕೂಡ ಬೆಳಿಗ್ಗಿನಿಂದ ಈ ತನಕ ಬೆಳಿಗ್ಗೆ ಬರುವಾಗ ನಿನ್ನೆ ಮದುಮಗಳಂತೆ ಸಿಂಗರಿಸಿದಂತಹ ಈ ಕ್ರೀಡಾಂಗಣ ಇವತ್ತು ಬೆಳಿಗ್ಗೆ ಬರುವಾಗ ಎಲ್ಲ ಅದರ ಶೃಂಗಾರ ಎಲ್ಲ ಹೋಗಿ ಏನೂ ಇಲ್ಲ, ಬರೀ ಒಂದು ಕ್ರೀಡಾಂಗಣ ಆಗಿ ಮಾತ್ರ ಉಳಿದಿತ್ತು. ಅದನ್ನ ಪುನಃ ಸಿಂಗರಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಈ ಶಾಲೆಯ ವಾಲಂಟಿಯರ್ಸ್ಗೆ, ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ PTA ಪೇರೆಂಟ್ ಟೀಚರ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಪೋಷಕರ ಮಾಧ್ಯಮ ಮಿತ್ರರಿಗೆ ಕೂಡ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಬೆಳಗಿನ ಉಪಹಾರದ ವ್ಯವಸ್ಥೆ, ಅದೇ ರೀತಿ ಅಡುಗೆಯ ವ್ಯವಸ್ಥೆಯನ್ನ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ, ಸಂಜೆ ಚಹಾದ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂತಹ ಎಲ್ಲರೂ ಕೂಡ ಮೂರೂರ ಬೋವಿ ಕೋಯ ಮಹಾಸಭಾ ಎಲ್ಲ ಸದಸ್ಯರಿಗೂ, ಅದೇ ರೀತಿ ಮಹಿಳಾ ಸಭಾದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್.